ತನ್ನ ನೂತನ ಸುಜುಕಿ ಬರ್ಗ್ಮ್ಯಾನ್ ಸ್ಟ್ರೀಟ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದೆ. ಇನ್ನು ಐಷಾರಾಮಿ ವಿನ್ಯಾಸ, ಯುರೋಪಿಯನ್ ಡಿಸೈನ್, ಪ್ರೀಮಿಯಂ ಲುಕ್ ಹಾಗೂ ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ್ದು ಇದೀಗ ಎಲ್ಲ ವರ್ಗದ ಜನರನ್ನ ಸೆಳೆಯುವಂತೆ ಮಾಡಿದೆ. ಭಾರತದ ಖ್ಯಾತ ದ್ವಿಚಕ್ರ ವಾಹನ ತಯಾರಿಕಾ ಸಂಸ್ಥೆಯಲ್ಲಿ ಸುಜುಕಿ ತನ್ನದೇ ಆದ ರೀತಿಯಲ್ಲಿ ಹೆಸರು ಪಡೆದುಕೊಂಡಿದೆ. ಒಂದಲ್ಲ ಒಂದು ವಿಶೇಷ ರೀತಿಯಲ್ಲಿ ದ್ವಿಚಕ್ರವನ್ನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ದು ಇದೀಗ ಸುಜುಕಿ ತನ್ನ ನೂತನ ಸ್ಕೂಟರ್ ಬರ್ಗ್ ಮ್ಯಾನ್ ಸ್ಟ್ರೀಟ್ ಅನ್ನ ಇತ್ತೀಚೆಗಷ್ಟೇ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿತ್ತು. ಈ ದ್ವಿಚಕ್ರ ವಾಹನದ ವೈಶಿಷ್ಟ್ಯ ಏನಂದ್ರೆ ಐಷಾರಾಮಿ ವಿನ್ಯಾಸ, ಯುರೋಪಿಯನ್ ಡಿಸೈನ್, ಪ್ರೀಮಿಯಂ ಲುಕ್ ಹಾಗೂ ಆಧುನಿಕ ತಂತ್ರಜ್ಞಾನವನ್ನ ಕೂಡಿದೆ. ಎಲ್ಲಾ ವರ್ಗದ ಮಹಿಳೆ ಹಾಗೂ ಪುರುಷರಿಗೆ ಸೂಕ್ತವಾಗುವ ರೀತಿಯಲ್ಲಿ ಈ ಸ್ಕೂಟರ್ ಅನ್ನ ವಿನ್ಯಾಸಗೊಳಿಸಲಾಗಿದೆ. ಸೀಟ್ನ ಕೆಳಭಾಗದಲ್ಲಿ 21.5 ಲೀಟರ್ ಸಾಮರ್ಥ್ಯದ ಸ್ಟೋರೇಜ್ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. 2 ಚಕ್ರಗಳಿಗೂ ಕಂಬೈನ್ಡ್ ಬ್ರೇಕ್ ಸಿಸ್ಟಮ್ ಅಳವಡಿಸಲಾಗಿದೆ. 124 ಸಿಸಿ ಸಿಂಗಲ್ ಸಿಲಿಂಡರ್ ಇಂಜಿನ್ ಅನ್ನು ಹೊಂದಿದೆ. ಮಂಗಳೂರಿನ ಯಯ್ಯಾಡಿಯಲ್ಲಿರುವ ಸುಜುಕಿ ಡೀಲರ್ನ ಶ್ರೀ ಅನಕ ಸುಜುಕಿಯ ಶೋರೂಂನಲ್ಲಿ ಇತ್ತೀಚೆಗಷ್ಟೇ ಸುಜುಕಿ ಬರ್ಗ್ ಮ್ಯಾನ್ ಸ್ಟ್ರೀಟ್ ಅನ್ನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಗಿತ್ತು. ಶ್ರೀ ಅನಕ ಸುಜುಕಿ ವಿಶಾಲ ಶೋರೂಂ, ವಿಶಾಲ ಪಾರ್ಕಿಂಗ್, ಅತ್ಯಾಧುನಿಕ ಸೇವಾ ವಿಭಾಗವನ್ನ ಹೊಂದಿದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ದ್ವಿಚಕ್ರ ಮಾರಾಟ ಮಾಡಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಶ್ರೀ ಅನಕ. ಇದೀಗ ಸುಜುಕಿ ಬರ್ಗ್ ಮ್ಯಾನ್ ಸ್ಟ್ರೀಟ್ ಅನ್ನ ಮಾರುಕಟ್ಟೆಗೆ ಪರಿಚಯಿಸುವ ಮೂಲಕ ದ್ವಿಚಕ್ರ ವಾಹನ ಸವಾರಿಗೆ ಕ್ರೇಜ್ ಹುಟ್ಟಿಸುತ್ತಿದೆ. ವಿಶಿಷ್ಟ ರೀತಿಯಲ್ಲಿ ವಿನ್ಯಾಸಗೊಂಡಿರುವ ಸುಜುಕಿ ಬರ್ಗ್ ಮ್ಯಾನ್ ಸ್ಟ್ರೀಟ್ ಎಲ್ಲಾ ವರ್ಗದ ಜನತೆಗೆ ತಕ್ಕ ರೀತಿಯಲ್ಲಿ ಈ ಸ್ಕೂಟರ್ ಅನ್ನ ವಿನ್ಯಾಸಗೊಳಿಸಲಾಗಿದೆ. ಇದು ಬಂದು ನ್ಯೂ ಸುಜುಕಿ ಬರ್ಗ್ಮ್ಯಾನ್ ಸ್ಟ್ರೀಟ್ ಬಂದು 125 cc ಸ್ಕೂಟರ್. ಇದರ ಓವರ್ ಆಲ್ ಫುಲ್ ಡಿಸೈನ್ ಬರೋದು ಬರ್ಗ್ಮ್ಯಾನ್ ಸ್ಟ್ರೀಟ್ ಅಂತೇಳಿ ವರ್ಲ್ಡ್ ವೈಡ್ ಮಾರ್ಕೆಟಲ್ಲಿ ತುಂಬ ಫೇಮಸ್ ಆದ ಸ್ಕೂಟರ್. ಇದರ ಮೇನ್ ಡಿಸೈನ್ ಬರೋದು ಯುರೋಪಿಯನ್ ಡಿಸೈನ್ ಬರೋದು. ಈ ವೆಹಿಕಲಲ್ಲಿ ನಿಮಗೆ ಸ್ಟಾರ್ಟಿಂಗ್ ಬರುವಾಗ ಹೆಡ್ಲೈಟಲ್ಲಿ ಫುಲ್ LED ಹೆಡ್ಲ್ಯಾಂಪ್ಸ್ ಬರ್ತದೆ ಮತ್ತು ಬಾಡಿ ಮೌಂಟೆಡ್ ಫ್ರಂಟ್ ವಿಂಡ್ ಸ್ಕ್ರೀನ್ ಬರ್ತದೆ. ಅದರಲ್ಲಿ ನಿಮಗೆ ಏರೋಡೈನಮಿಕ್ಸಿಗೆ ತುಂಬ ಹೆಲ್ಪ್ ಆಗ್ತದೆ ಈ ವೆಹಿಕಲಲ್ಲಿ. ನೆಕ್ಸ್ಟ್ ಬಂದಾಗ ಇದರಲ್ಲಿ ಫುಲ್ ಡಿಜಿಟಲ್ ಮೀಟರ್ ಬರ್ತದೆ ಇದರಲ್ಲಿ ವೆಹಿಕಲಲ್ಲಿ ವಿತ್ ಗೇರ್ ಸರ್ವಿಸ್ ಇಂಡಿಕೇಟರ್ಸ್. ಅದರಲ್ಲಿ ನಿಮಗೆ ವೆಹಿಕಲ್ ಯಾವಾಗ ಸರ್ವಿಸ್ ಇಡಬೇಕು ಅಂತೇಳಿ ವೆಹಿಕಲಲ್ಲಿ ಗೊತ್ತಾಗ್ತದೆ. ಫ್ರಂಟಿಗೆ ಬಂದಾಗ ನಿಮಗೆ ಫ್ರಂಟ್ ಗ್ಲೋ ಬಾಕ್ಸ್ ಬರ್ತದೆ ವಿತ್ ಮೊಬೈಲ್ ಚಾರ್ಜಿಂಗ್ ಸಾಕೆಟ್. ಅದರಲ್ಲಿ ಫೋನ್ ಚಾರ್ಜ್ಗೂ ಇಡ್ಬೋದು. ಎನಿ ಸೈಜ್ ಮೊಬೈಲ್ ನಿಲ್ತಾ ಇದರಲ್ಲಿ. ಬೋತ್ ಸೈಡಲ್ಲಿ ಬರ್ತದೆ ಇದರಲ್ಲಿ. ಮತ್ತು ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಬರ್ತದೆ ವೆಹಿಕಲಲ್ಲಿ. ಫ್ರಂಟ್ 2 ಹುಕ್ಸ್ ಬರ್ತದೆ ಮೇಲೆ ಕೆಳಗೆ. ಇನ್ ಕೇಸ್ ಲಗೇಜಸ್ ಏನಾದರೂ ಇರಬೇಕಾದ್ರೆ ಇದನ್ನಲ್ಲಿ ಕ್ಲೋಸ್ ಮಾಡ್ಬೋದು. ಶರತ್ ಸಾಲಿಯನ್, V4 News 24/7 ಮಂಗಳೂರು.